ಭಾನುವಾರ ಭಾರತ ಅಪರೂಪದ ಸೂರ್ಯಗ್ರಹಣಕ್ಕೆ ಸಾಕ್ಷಿಯಾಗಲಿದೆ. ರಾಜಸ್ಥಾನ, ಹರಿಯಾಣ, ಉತ್ತರಾಖಂಡಗಳ ಕೆಲ ಪ್ರದೇಶಗಳಲ್ಲಿ ಕಂಕಣ ಸೂರ್ಯಗ್ರಹಣ, ಉಳಿದ ಭಾರತದ ಎಲ್ಲಾ ಪ್ರದೇಶದಲ್ಲಿ ಪಾರ್ಶ್ವ ಸೂರ್ಯಗ್ರಹಣ ಆಗಲಿದೆ. ಕುರುಕ್ಷೇತ್ರ, ಡೆಹ್ರಾಡೂನ್ಗಳ ಸುಮಾರು 21 ಕಿಲೋಮೀಟರ್ ಅಲ್ಲಿ ಸಂಪೂರ್ಣ ಕಂಕಣ ಗ್ರಹಣವಾದರೆ ಅಲ್ಲಿಂದ ದಕ್ಷಿಣಕ್ಕೆ ವ್ಯಾಪಿಸುತ್ತಿದ್ದಂತೆ ಪಾರ್ಶ್ವ ಸೂರ್ಯಗ್ರಹಣ, ಅದರಲ್ಲೂ ಗ್ರಹಣವಾಗುವ ಅಂಶ ಕಡಿಮೆಯಾಗುತ್ತಾ ಉಡುಪಿಯಲ್ಲಿ ಪಾರ್ಶ್ವ ಸೂರ್ಯಗ್ರಹಣ 40 ಅಂಶವಾಗಲಿದೆ ಎಂದು ಉಡುಪಿಯ ಭೌತ ವಿಜ್ಞಾನಿ ಡಾಕ್ಟರ್ ಎಪಿ ಭಟ್ ಮಾಹಿತಿ ನೀಡಿದ್ದಾರೆ. ಉಡುಪಿಯಲ್ಲಿ ಬೆಳಿಗ್ಗೆ 10 ಗಂಟೆ 4 ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ 1 ಗಂಟೆ 22 ನಿಮಿಷಕ್ಕೆ ಮುಕ್ತಾಯ. 11 ಗಂಟೆ 37 ನಿಮಿಷ ಹೆಚ್ಚು ಅಂದರೆ 40% ಸೂರ್ಯ ಮರೆಯಾಗಿ ನಂತರ ಕಡಿಮೆಯಾಗಲಿದೆ ಎಂದಿದ್ದಾರೆ. ಬೆಳಿಗ್ಗೆ 10 ಗಂಟೆ 4 ನಿಮಿಷಕ್ಕೆ ಉಡುಪಿಯವರಿಗೆ ಗ್ರಹಣ ಪ್ರಾರಂಭ, 11 ಗಂಟೆ 37 ನಿಮಿಷಕ್ಕೆ ಅದು 40 ಅಂಶ ಸಂಪೂರ್ಣ, ಅಂದ್ರೆ ನಮಗೆ ಸಂಪೂರ್ಣ. ನಂತರ 1 ಗಂಟೆ 22 ನಿಮಿಷಕ್ಕೆ ಇದು ಮುಗಿಯುತ್ತೆ. ಅತ್ಯಂತ ಸುಂದರ ವಿದ್ಯಮಾನ. ಇದಕ್ಕೆ ಹೆಚ್ಚಿಗೆ ಅವಕಾಶ ಸಿಕ್ಕಿದ್ರೆ ನೋಡಿ. ನಮ್ಮ ಪೂರ್ಣಪ್ರಜ್ಞ ಹವ್ಯಾಸಿ ಖಗೋಳ ವೀಕ್ಷಕರು ನೇರ ಆಕಾಶ ಕ್ಲೀನ್ ಇದ್ರೆ ಟೆಲಿಸ್ಕೋಪ್ ಇಂದ ರಿಲೇ ಮಾಡ್ತಾರೆ. ತಾವು ನೋಡಿ ಸಂತೋಷ ಪಡಿ. ಗ್ರಹಣಗಳಿಂದ ಯಾವ ತೊಂದರೆಯೂ ಆಗೋದಿಲ್ಲ. ಪ್ರಕೃತಿಯ ಸುಂದರ ವಿದ್ಯಮಾನ. ಕಳೆದ ಡಿಸೆಂಬರ್ 26ರ ಕಂಕಣ ಸೂರ್ಯಗ್ರಹಣ ಹಾಗೂ ಭಾನುವಾರದ ಗ್ರಹಣ ಶತಮಾನಕ್ಕೊಮ್ಮೆ ಬರುವಂತಹದು. 10 ವರ್ಷಗಳಲ್ಲೊಮ್ಮೆ ಪಾರ್ಶ್ವ ಸೂರ್ಯಗ್ರಹಣ ಸಂಭವಿಸಿದರೆ ನಮಗಿನ್ನು ಪುನಃ ಕಂಕಣ 2064ಕ್ಕೆ ಎಂದರು. ಸೂರ್ಯ ಭೂಮಿಯ ನಡುವೆ ಚಂದ್ರ ನೇರ ಬಂದಾಗ ಸೂರ್ಯಗ್ರಹಣವಾಗುತ್ತದೆ. ಅದು ಕೆಲವೇ ಪ್ರದೇಶಗಳಲ್ಲಿ ಖಗ್ರಾಸ ಅಥವಾ ಕಂಕಣವಾಗಬಹುದು. ಚಂದ್ರ ಭೂಮಿಗಿಂತ ಸುಮಾರು 20 ಪಟ್ಟು ಚಿಕ್ಕವನಾದುದರಿಂದ ಸೂರ್ಯಗ್ರಹಣ ಹೆಚ್ಚೆಂದರೆ 7.5 ನಿಮಿಷ ಮಾತ್ರ ಇರುತ್ತದೆ ಎಂದು ಮಾಹಿತಿ ನೀಡಿದರು. ಚಂದ್ರಗ್ರಹಣವನ್ನು ನೇರ ಬರಿಗಣ್ಣಿನಿಂದ ನೋಡಬಹುದು, ಸೂರ್ಯಗ್ರಹಣ ಬರಿಗಣ್ಣಿನಿಂದ ನೋಡಲೇಬಾರದು. ಗ್ರಹಣ ಸಂಬಂಧ ತಯಾರಿಸಿದ ಕನ್ನಡಿಯಿಂದ ಅಥವಾ ಪಿನ್ ಹೋಲ್ ಉಪಕರಣಗಳಿಂದ ಪರೋಕ್ಷವಾಗಿ ನೋಡಬಹುದು ಎಂದು ಹೇಳಿದರು. ಮಳೆ ಮೋಡ ಇಲ್ಲದಿದ್ದರೆ ಉಡುಪಿ ಪೂರ್ಣಪ್ರಜ್ಞಾ ಹವ್ಯಾಸಿ ಖಗೋಳ ವೀಕ್ಷಕರ ಸಂಘದ ವತಿಯಿಂದ ಅದರ ವೆಬ್ಸೈಟ್ನಲ್ಲಿ ನೇರ ಪ್ರಸಾರದಲ್ಲಿ ಗ್ರಹಣ ವೀಕ್ಷಣೆ ಇರುತ್ತದೆ. ತಾವು ಮನೆಯಲ್ಲಿಯೇ ಕುಳಿತು ಗ್ರಹಣ ವೀಕ್ಷಣೆ ಮಾಡಬಹುದು ಎಂದು ಡಾಕ್ಟರ್ ಎಪಿ ಭಟ್ ಉಡುಪಿ ಹೇಳಿದರು. ಸೂರ್ಯ ಮತ್ತು ಭೂಮಿಯ ನಡುವೆ ನೇರ ಚಂದ್ರ ಬಂದು, ಆದರೆ ಈ ಬರುವ ನೇರ ಚಂದ್ರ ಅವನು ಸೂರ್ಯ ಸುಮಾರು 3,92,500 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಸೂರ್ಯನನ್ನು ಸಂಪೂರ್ಣ ಕವರ್ ಮಾಡ್ಲಿಕ್ಕೆ ಆಗೋಲ್ಲ. ಅದು ಖಗ್ರಾಸ ಆಗೋಲ್ಲ, ಕಂಕಣ ಸೂರ್ಯಗ್ರಹಣ ಆಗತ್ತೆ. ಸುಮಾರು 38 ಸೆಕೆಂಡ್ಸ್ ನಮ್ಮ ಡೆಹ್ರಾಡೂನ್ ಕುರುಕ್ಷೇತ್ರ ಇರೋವರೆಗೆ ಕಾಣುತ್ತೆ. ಪ್ರಕೃತಿ ಮುಣಿದೇ ಇದ್ರೆ, ಮಳೆ ಇಲ್ಲದೆ ಇದ್ರೆ ಈ ಗ್ರಹಣವನ್ನು ವೀಕ್ಷಣೆ ಮಾಡಬಹುದು. ಬರೀ ಕಣ್ಣಿ ನೋಡಬಾರದು ಸೂರ್ಯಗ್ರಹಣವನ್ನ. ಅದಕ್ಕೆ ಬೇಕಾದಂತಹ ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ಈ ಗ್ರಹಣವನ್ನು ನೋಡಬೇಕು. ಇದು ಅತ್ಯಂತ